ದಕ್ಷಿಣ ಕನ್ನಡ ಬೌದ್ಧ ಮಹಾಸಭಾ ವತಿಯಿಂದ ಕುತ್ಬುಲ್ ರಂಗರಾವ್ ಪುರಭವನದಲ್ಲಿ 2566ನೇ ವೈಶಾಖ ಹುಣ್ಣಿಮೆ ಬುದ್ಧ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಜೀತವನ ಬುದ್ಧ ವಿಹಾರ, ಕೊಳ್ಳೇಗಾಲ ಮೈಸೂರಿನ ಪೂಜ್ಯ ಬೋಧಿಪ್ರಿಯ ಬಂತೀಜಿಗಳು ಬುದ್ಧ ವಂದನೆ, ಕರಣೀಕರ ಮೆತ್ತ ಸುತ್ತ, ಮಹಾಮಂಗಳ ಸುತ್ತ ಪಠನ ಹಾಗೂ ಲೋಕಶಾಂತಿಗಾಗಿ ಮೈತ್ರಿ ಧ್ಯಾನ ಮೊದಲಾದ ಧಮ್ಮ ಕಾರ್ಯಗಳನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ 1956ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರೊಂದಿಗೆ ದೀಕ್ಷೆ ಪಡೆದ ಟಾಣಾಜಿ ಬರಾಟೆ ಬಾಬಾ ಸಾಹೇಬರು ಹಿಂದೂ ಧರ್ಮ ತ್ಯಜಿಸಿ ಬೌದ್ಧ ಧರ್ಮವನ್ನು ಏಕೆ ಸ್ವೀಕರಿಸಿದರು ಎನ್ನುವ ವಿಚಾರದಲ್ಲಿ ಮಾತನಾಡಿದರು. मैं और मेरा बारहाते परिवार बुद्ध धर्म की पंचशील और अष्टशील का पालन कर रहे हैं. वो उस समय से ही हम जब घर आए तो हमारे घर के जो हिंदू धर्म की जो कोई मूर्तियाँ वगैरह. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂವಿ ಪದ್ಮನಾಭ ಅವರು ವಹಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಬೌದ್ಧ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಕಾಂತಪ್ಪ ಅಲಂಗಾರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬೌದ್ಧ ಧಮ್ಮ ವಿಚಾರವನ್ನು ಮಂಡಿಸಿದರು. ಬುದ್ಧ ಪೂರ್ಣಿಮೆ ಅಂಗವಾಗಿ ಆಯೋಜಿಸಿದ್ದ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಲಕ್ಷ್ಮಣ್ ವಾಮಂಜೂರ್ ಸ್ವಾಗತಿಸಿದರು. ಶಿವರಾಮ್ ಪೇಜ್ ಅವರ ವಂದಿಸಿದರು. ದಿನೇಶ್ ಮುಳೂರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಭಗವಾನ್ ಬುದ್ಧರ ಪಾದಾರವಿಂದದಲ್ಲಿ ನಮಿಸುತ್ತಾ ಭಿಕ್ಷು ಸಂಘಕ್ಕೆ ನಮಿಸುತ್ತಾ ಬಾಬಾ ಸಾಹೇಬ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ಉಪಾಸಕರಿಗೆ ನಮ್ಮ ಬಂಧು ಬಳಗಕ್ಕೆ ಎಲ್ಲರಿಗೂ ಭಗವಾನ್ ಬುದ್ಧರ ಕರುಣೆ ಇರಲಿ ಅಂತ ತಿಳಿಸುತ್ತಾ 2566ನೇ ಭಗವಾನ್ ಬುದ್ಧರ ಜಯಂತಿಯ ಆಚರಣೆಯ ನಿಮಿತ್ತವಾಗಿ ದಕ್ಷಿಣ ಕನ್ನಡ ಬೌದ್ಧ ಮಹಾಸಭಾ ವತಿಯಿಂದ ಈ ಒಂದು ಆಚರಣೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ನಮ್ಮ ಗೋದಾಚಾರ್ಯರು ಒಂದು ಹೊತ್ತಿಗೆಯಿಂದಲೇ ನನಗೆ ಫೋನ್ ಮಾಡಿ ನಿಮಗೆ ಆಹ್ವಾನ ಮಾಡಲಿಕ್ಕೆ ನಾವು ಬರ್ತಾ ಇದ್ದೀವಿ, ಬಂದಿದ್ದೀವಿ, ದಯವಿಟ್ಟು ನಮಗೆ ಸಮಯ ಕೊಡಬೇಕು ಅಂತ ಹೇಳಿ ನನಗೆ ಒಂದು ವರ್ಷಗಳಿಂದಲೇ ಅವರು ಕೇಳಿದಾಗ ಇನ್ನು ದೂರ ಇದೆ ಅಲ್ಲ ಕೇಳಿದಾಗ ಇಲ್ಲ ಬಂದಲ್ಲಿ ಬರಬೇಕು, ಡೇಟ್ ತಾರೀಖನ್ನು ನೀವು ಗುರುತಿಟ್ಕೊಳ್ಳಿ ಅಂತ ಹೇಳಿ ನನಗೆ ನಾವು ಬರ್ತಿದ್ದೇವೆ. ನೀವು ಅಲ್ಲಿಂದ ಇಲ್ಲಿವರೆಗೆ